ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಸರಣಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಆಗಮಿಸಿರುವಂತಹ ರಾಷ್ಟ್ರೀಯ ತನಿಖಾ ದಳದ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಮೊದಲ ಹಂತದ ಪ್ರಾಥಮಿಕ ತನಿಖೆಯನ್ನು ಪೂರ್ಣಗೊಳಿಸಿದ್ದು, ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಿಗೆ ದಾಳಿ ನಡೆಸಿ ಪ್ರಮುಖ ಮಾಹಿತಿಯನ್ನು ಕಲೆ ಹಾಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ಳಾರೆ, ಉಪ್ಪಿನಂಗಡಿ ಹೀಗೆ ಒಟ್ಟು 32 ಕಡೆಗಳಲ್ಲಿ ಎನ್ಐಎ ತಂಡ ದಾಳಿಯನ್ನು ನಡೆಸಿದೆ. ಪುತ್ತೂರು, ಬೆಳ್ಳಾರೆಯ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವ ಎನ್ಐಎ ತಂಡ ತನಿಖೆಯನ್ನು ಶುರು ಮಾಡಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಹಿಂದೆ ಪಿಎಫ್ಐ ಮತ್ತು ಎಸ್ಟಿಪಿಐ ಕೃತ್ಯದ ಶಂಕೆ ಇರುವ ಹಿನ್ನೆಲೆ ಸಂಘಟನೆಯ ಪ್ರಮುಖರಾದಂಥ ಜಾಬೀರ್ ಅರಿಯಡ್ಕ, ಇಕ್ಬಾಲ್ ಬೆಳ್ಳಾರೆ, ಶಾಹುಲ್ ಸಾಲ್ಮರ ಸೇರಿದಂತೆ ಹಲವರ ಮನೆಗೆ ತೆರಳಿ ವಿಚಾರಣೆಯನ್ನು ನಡೆಸಿದೆ. ಎನ್ಐಎ ತನಿಖೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ತಂಡವೂ ಕೂಡ ಸಾಥ್ ನೀಡಿದೆ. ಪ್ರವೀಣ್ ಕೊಲೆ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರವೇ ಎನ್ಐಎಗೆ ತನಿಖೆ ನೀಡಿತ್ತು. ಕರಾವಳಿಯಲ್ಲಿ ನಡೆದಿರುವಂತಹ ಕೋಮು ಕೊಲೆಗೆ ಕಾರಣ ಮತ್ತು ಕೊಲೆಗಳಿಗೆ ಸಹಕಾರ ನೀಡುವಂತಹ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ವರದಿಯನ್ನ ಎನ್ಐಎ ನೀಡಲಿದೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ದಳದಿಂದ ನಿನ್ನೆ ಬೆಳ್ಳಂಬೆಳಗ್ಗೆ ಹಲವು ಕಡೆ ದಾಳಿ ನಡೆದಿದೆ. ಪುತ್ತೂರು, ಸುಳ್ಯ, ಕಡಬ ತಾಲೂಕಿನ ಸುಮಾರು 32 ಕಡೆ ಏಕಕಾಲಕ್ಕೆ ಎನ್ಐಎ ದಾಳಿ ಮಾಡಿದೆ. ಪ್ರಮುಖವಾಗಿ ಪಿಎಫ್ಐ ಮತ್ತು ಎಸ್ಟಿಪಿಐ ಮುಖಂಡರ ಮನೆಗೆ ದಾಳಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಾಬೀರ್ ಅರಿಯಡ್ಕ, ಇಕ್ಬಾಲ್ ಬೆಳ್ಳಾರೆ, ಶಾಹುಲ್ ಸಾಲ್ಮರ ಇವರ ಮನೆಗಳಿಗೆ ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಆರೋಪಿಗಳ ಮನೆ ಸರ್ಚ್ ಅನ್ನ ಎನ್ಐಎ ತಂಡ ನಿನ್ನೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಪ್ರತಿನಿಧಿ ಚಂದ್ರಶೇಖರ್ ಅರಿವೈ. ಚಂದ್ರಶೇಖರ್, ನಿನ್ನೆ ದಾಳಿಯಾಗಿದೆ, 32 ಕಡೆ ದಾಳಿ ಮಾಡಿರುವಂತದ್ದು. ಪಿಎಫ್ಐ ಮತ್ತು ಎಸ್ಟಿಪಿಐ ನಾಯಕರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಈ ದಾಳಿಯಿಂದ ಏನಿದೆ, ಏನಾದ್ರೂ ಸಿಕ್ಕಿರಬಹುದಾ ಮಾಹಿತಿ? ಖಂಡಿತವಾಗ್ಲೂ ರಕ್ಷಿತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೆಳ್ಳಾರೆಯಲ್ಲಿ ನಡೆದ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಅವರು ಮೊನ್ನೆಯಿಂದ ತನಿಖೆಯನ್ನ ಆರಂಭಿಸಿದ್ದಾರೆ. ನಿನ್ನೆ ವಿಶೇಷ ಅಂದ್ರೆ ಏಕಕಾಲದಲ್ಲಿ ಪುತ್ತೂರು, ಸುಳ್ಯದ ಕಡೆಗಳಲ್ಲಿ 32 ಕಡೆಗಳಲ್ಲಿ ಒಟ್ಟು ಮನೆ ಕಟ್ಟಡಗಳ ಮೇಲೆ ದಾಳಿ ನಡೆಸಿ ಆರೋಪಿಗಳು ಮತ್ತು ಆರೋಪಿಗಳಿಗೆ ಸಹಕರಿಸಿದವರ ವಿಚಾರಣೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ವಾಹನಗಳಲ್ಲಿ ಬಂದಿರುವ ಅಧಿಕಾರಿಗಳು ಬೆಳಿಗ್ಗೆ 6 ಗಂಟೆಯಿಂದಲೇ ತನಿಖೆಯನ್ನ ಆರಂಭಿಸಿದ್ರು. ಒಟ್ಟು ಪ್ರಮುಖವಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ಳಾರೆ, ಉಪ್ಪಿನಂಗಡಿ ಹೀಗೆ ಒಟ್ಟು 32 ಕಡೆಗಳಲ್ಲಿ ಎನ್ಐಎ ತಂಡ ದಾಳಿ ನಡೆಸಿದೆ. ಮುಖ್ಯವಾಗಿ ಪುತ್ತೂರು, ಬೆಳ್ಳಾರೆಯ ಬಿಜೆಪಿ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ನೆಟ್ಟಾರ್ ಹತ್ಯೆ ಹಿಂದೆ ಪಿಎಫ್ಐ ಮತ್ತು ಎಸ್ಡಿಪಿಐ ಕೃತ್ಯದ ಶಂಕೆ ಇರುವ ಹಿನ್ನೆಲೆಯಲ್ಲಿ, ಅಂದ್ರೆ ಈ ಹಿಂದೆ ತನಿಖೆ ನಡೆದ ಸಂದರ್ಭದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಈ ತಂಡದ ಈ ಸಂಘಟನೆಯ ಕೃತ್ಯದ ಶಂಕೆ ಇದೆ ಅನ್ನೋದನ್ನ ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಎನ್ಐಎ ತಂಡ ನಿನ್ನೆ ಪ್ರಮುಖವಾಗಿ ಜಾಬೀರ್ ಅರಿಯಡ್ಕ, ಇಕ್ಬಾಲ್ ಬೆಳ್ಳಾರೆ, ಶಾಹುಲ್ ಸಾಲ್ಮರ ಸೇರಿದಂತೆ ಹಲವರ ಮನೆಗೆ ತೆರಳಿ ದಾಳಿ ವಿಚಾರಣೆ ನಡೆಸಿರುವಂತದ್ದು. ಅಲ್ಲದೆ ಅವರಿಗೆ ಸಂಬಂಧಪಟ್ಟಂತಹ ಕಟ್ಟಡಗಳ ಬಳಿಯೂ ಹೋಗಿ ಅಲ್ಲಿ ಏನು ಮಾಹಿತಿ ಕಲೆ ಹಾಕಿರುವಂತದ್ದು ಅನ್ನೋದು ನಮಗೆ ಗೊತ್ತಾಗಿದೆ. ಒಟ್ಟು 32 ಕಡೆಗಳಲ್ಲಿ ದಾಳಿ ನಡೆಸಿರುವಂತದ್ದು. ಇನ್ನೊಂದು ನಾವು ಪ್ರಮುಖವಾಗಿ ಗಮನಿಸಬೇಕಂತ ಹೇಳಿದ್ರೆ, ಜುಲೈ 26ರಂದು ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿತ್ತು. ಒಟ್ಟು 10 ಜನ ಆರೋಪಿಗಳನ್ನ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಬಂಧಿಸಿದ್ರು. 5 ಬೈಕು, 1 ಆಲ್ಟೋ ಕಾರು ಮತ್ತು ಎಲ್ಲ ಆರೋಪಿಗಳನ್ನ ತಲಪಾಡಿ ಗಡಿ ಬಳಿ ಬಂಧಿಸಲಾಗಿತ್ತು ಅನ್ನೋದನ್ನ ಎಡಿಜಿಪಿ ಅವರು ಸುದ್ದಿಗೋಷ್ಠಿಯಲ್ಲಿ ನಮಗೆ ಮಾಹಿತಿ ನೀಡಿರುವಂತದ್ದು. ಈ ಘಟನೆ ಜುಲೈ 26ರಂದು ನೆಟ್ಟಾರು ಹತ್ಯೆ ಬಳಿಕ 16 ದಿನಗಳ ಬಳಿಕ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಈ ಪ್ರವೀಣ್ ನೆಟ್ಟಾರು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತನಾಗಿದ್ದ ಹಿನ್ನೆಲೆಯಲ್ಲಿ ಒಟ್ಟು ಬಿಜೆಪಿಯ ಕಾರ್ಯಕರ್ತರು, ಯುವ ಮೋರ್ಚಾದ ಕಾರ್ಯಕರ್ತರು ಈ ರಾಜ್ಯದಲ್ಲಿ ನಡೆದಿರುವಂತಹ ಇಂತಹ ಕೊಲೆ ಕೃತ್ಯವನ್ನ ಖಂಡಿಸಿ ರಾಜೀನಾಮೆ ನೀಡಲು ಕೂಡ ಮುಂದಾಗಿರು. ಇದು ಒಟ್ಟು ಬಿಜೆಪಿ ಸರ್ಕಾರವನ್ನ ಒಂದು ಹಂತದಲ್ಲಿ ಅಲ್ಲಾಡಿಸಿತು ಅಂತ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಈ ತನಿಖೆಯನ್ನ ತೀವ್ರಗೊಳಿಸಿದ ಬಳಿಕ ಆರೋಪಿಗಳ ಬಂಧನದ ಸಂದರ್ಭದಲ್ಲಿ ಅದಾಗಲೇ ಎನ್ಐಎಗೆ ತನಿಖೆಯನ್ನ ಮಾಡಲು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದಿಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಅಂದು ಎಸ್ಟಿಪಿಐ ಮತ್ತು ಪಿಎಫ್ಐ ಲಿಂಕ್ ಇದೆ ಅನ್ನೋ
ಒಂದು ಹೇಳಿಕೆಯನ್ನು ಕೂಡ ಎಡಿಜಿಪಿ ಅಲೋಕ್ ಕುಮಾರ್ ಅವರು ನೀಡಿದ್ದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸುಮಾರು ತನಿಖೆಯಲ್ಲಿ ಒಟ್ಟು 82 ಮಂದಿ ಅಧಿಕಾರಿಗಳು ಅದಾಗಲೇ ಪಾಲ್ಗೊಂಡಿದ್ರು. ಅಲ್ಲದೆ ಜಿಲ್ಲಾ ಪೊಲೀಸರು ಕೂಡ ಸಾಥ್ ನೀಡಿದ್ರು. ಇದೀಗ ಮತ್ತೆ ಎನ್ಐಎಗೆ ತನಿಖೆಗೆ ಸಹಕರಿಸಲಿಕ್ಕೆ ಇನ್ನು ಜಿಲ್ಲೆಯ 9 ಮಂದಿ ಪೊಲೀಸರನ್ನು ಕೂಡ ಇವರಿಗೆ ಒಂದು ಸಪೋರ್ಟಿವ್ ಆಗಿ ನೀಡಲಾಗಿತ್ತು. ಎನ್ಐಎ ತನಿಖೆಗೆ ಸಹಕರಿಸಲು ನೀಡಲಾಗಿತ್ತು. ಮುಖ್ಯವಾಗಿ ಕಾನ್ಸ್ಟೇಬಲ್ಗಳಾದ ಪ್ರಸನ್ನ, ಉದಯ ರವಿ ಇರ್ಬೋದು, ಪ್ರವೀಣ್ ರೈ, ಅದ್ರಾಮ, ಉದಯ ರೈ, ವಿವೇಕ್ ರೈ, ಕುಮಾರ್ ಮತ್ತು ಅನಿಲ್ ಎಂಬವರನ್ನು ಕೂಡ ನೀಡಲಾಗಿತ್ತು. ಹೀಗಾಗಿ ಒಟ್ಟು ತನಿಖೆಯನ್ನ ಮತ್ತೆ ಪೊಲೀಸರು ತೀವ್ರಗೊಳಿಸಿರುವಂತದ್ದು. ಇದೀಗ ನಿನ್ನೆ 32 ಕಡೆಗಳಲ್ಲಿ ಪುತ್ತೂರು, ಸುಳ್ಯ, ಬೆಳ್ಳಾರೆ, ಉಪ್ಪಿನಂಗಡಿಯಲ್ಲಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಆದ್ರೆ ತನಿಖೆ ಬಳಿಕ ಏನು ಮಾಹಿತಿ ಸಿಕ್ಕಿದೆ ಅನ್ನೋದು ಏನು ವಿಚಾರಣೆ ಬಳಿಕ ಏನು ಬೆಳಗ್ಗೆ ಮಾಹಿತಿ ಇವರಿಗೂ ಕೂಡ ಏನ್ ಸಾಕ್ಷ್ಯ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ನಿನ್ನೆ ಬೆಳಿಗ್ಗೆ ದಾಳಿ ಆಗಿರುವಂತದ್ದು, ಇವತ್ತಿನವರೆಗೂ ಸಾಕ್ಷ್ಯ ಏನ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇಲ್ಲ. ಹೌದು, ಇದು ರಾಷ್ಟ್ರೀಯ ತನಿಖಾ ದಳದಿಂದ ನಡೆಯುತ್ತಿರುವ ವಿಚಾರಣೆ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಪ್ರಮುಖ ಮಾಹಿತಿಗಳು ನಮಗೆ ಸಿಗುವುದಿಲ್ಲ. ಅಂದ್ರೆ ಅವರು ಈ ತನಿಖೆಯನ್ನು ನಡೆಸಿ ವರದಿಯನ್ನ ಸಂಬಂಧಪಟ್ಟವರಿಗೆ ನೀಡ್ತಾರೆ ಹೊರತು ಇದು ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಮಾಹಿತಿಯನ್ನು ನಮ್ಗೆ ಅವರಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ರಕ್ಷಿತಾ. ಓಕೆ, ಧನ್ಯವಾದಗಳು ಚಂದ್ರಶೇಖರ್. ನಿನ್ನೆ ಬೆಳ್ಳಂಬೆಳಗ್ಗೆ ಎನ್ಐಎ ತಂಡ ಪಿಎಫ್ಐ ಮತ್ತು ಎಸ್ಟಿಪಿಐ ನಾಯಕರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಒಟ್ಟು ಪುತ್ತೂರಿನ ಆಸುಪಾಸಿನ ಭಾಗಗಳಲ್ಲಿ 32 ಕಡೆಗಳಲ್ಲಿ ಏನು ಎನ್ಐಎ ದಾಳಿಯನ್ನ ಮಾಡಿದೆ. ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ. ಪ್ರಮುಖವಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಆರೋಪಿಗಳ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ, ಜೊತೆಗೆ ಹೆಚ್ಚಿನ ಸಾಕ್ಷ್ಯವನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಈ ಒಂದು ದಾಳಿಯನ್ನ ಮಾಡಿದೆ. ಒಟ್ಟು 32 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.